ತುಳುಕೂಟ ಉಡುಪಿ ಇದರ ಪ್ರಾಯೋಜಕತ್ವದಲ್ಲಿ 20ನೇ ವರ್ಷದ ಕೆಂತೂರು ದೊಡ್ಡಣ್ಣ ಶೆಟ್ಟಿ ನೆನಪಿನ ತುಳು ನಾಟಕ ಸ್ಪರ್ಧೆ ಜನವರಿ 24ರಿಂದ ಫೆಬ್ರವರಿ 2ರ ತನಕ ಎಂಜಿಎಂ ಕಾಲೇಜಿನ ಮುದ್ದಣ್ಣ ಮಂಟಪದಲ್ಲಿ ನಡೆಯಲಿದೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ತುಳುಕೂಟ ಉಡುಪಿಯ ಅಧ್ಯಕ್ಷರಾದ ಜಯಕರ್ ಶೆಟ್ಟಿ ಇಂದ್ರಾಳಿ ಮಾಹಿತಿ ನೀಡಿದ್ದಾರೆ. ಜನವರಿ 24ರಂದು ಈ ತುಳುಕೂಟ ಏರ್ಪಡಿಸಿರುವ ನಾಟಕ ಸ್ಪರ್ಧೆಗೆ ಸಚಿವ ಸುನಿಲ್ ಕುಮಾರ್ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಜೈನಮಠದ ಮೂಡಬಿದ್ರೆಯ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಮಹಾಸ್ವಾಮಿಗಳು ಭಾಗವಹಿಸಲಿದ್ದಾರೆ. ರಘುಪತಿ ಭಟ್ ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯ ನಿರ್ದೇಶಕರು ಉಪಸ್ಥಿತರಿರುವಂಥ ಈ ಕಾರ್ಯಕ್ರಮದಲ್ಲಿ ಗಂಗಾಧರ ಕಿದಿಯೂರು ಇವರ ಮೆನ್ಕುನ ಸಿರಿ ಸಿಂಗಾರ ಎಂಬ ತುಳು ನಾಟಕ ಸಂಪುಟ ಬಿಡುಗಡೆಯಾಗಲಿದೆ. ತುಳು ರಂಗಭೂಮಿಯಾಗಿ ಶ್ರಮಿಸಿದ ದಿವಂಗತ ಕೆಂತೂರು ದೊಡ್ಡಣ್ಣ ಶೆಟ್ಟಿ ಅವರ ಸ್ಮರಣಾರ್ಥವಾಗಿ 20ನೇ ವರ್ಷದ ಕೆಂತೂರು ತುಳು ನಾಟಕ ಸ್ಪರ್ಧೆಯನ್ನು 7 ದಿನ ಕಾಲ ಆಯೋಜಿಸಲಾಗಿದೆ. ಸಮಾನ ಮನಸ್ಕ ತುಳುಗರು ಸೇರಿದೆ ಇನ್ನು ಪ್ರಪಂಚದ ಕಾರ್ಯಕ್ಷೇತ್ರ ಒಂದು ತುಳುಕೂಟ ಆನಿ ಪ್ರಾರಂಭ ಆಗ್ತದೆ. ಕಳೆದ 35 ವರ್ಷಗಳ ಹಿಂದಿನ ತುಳು ಸಂಸ್ಕೃತಿ, ತುಳು ಸಂಪ್ರದಾಯ, ತುಳು ಭಾಷೆ ಉಲ್ಪನ್ನದ ಬಗ್ಗೆ ಬೇರೆ ಬೇರೆ ಕಾರ್ಯಕ್ರಮ ನಿರಂತರವಾದ ಉಡುಪಿ ತುಳುಕೂಟ ಪ್ರಾರಂಭ. ವಿಶೇಷವಾದ ಕೆಂತೂರು ದೊಡ್ಡಣ್ಣ ಶೆಟ್ಟರ್ ಎಂಬುದ ನಾಟಕ ಪಂಥ. ಕೆಂತೂರು ದೊಡ್ಡಣ್ಣ ಶೆಟ್ಟರ್ನ ಪರಿಚಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಕರಾವಳಿದ ತುಳುವರಿಗೆ ಮಾತೆರಿಗೆ ಅದರ ಬಗ್ಗೆ ಗೊತ್ತು. ಯಾಕಂಡ ಕರೆಂಟಿನ ವ್ಯವಸ್ಥೆ ದಾಂತಿನ ಸಂದರ್ಭಗಳು, ವಾಹನ ಸಂಚಾರ ದಾಂತಿನ ಸಂದರ್ಭಗಳು, ಬೋರಿದ ಗಾಡಿ ಹಳ್ಳಿ ಇರ್ಬೋದು, ಕೈಟಗಿ ಲಾಟನ ಬರ್ತೊಂದು ಆ ಊರದ ಜನಕ್ಕೆ ಕೊಟ್ಟು ಮಾಡ್ತದೆ. ತುಳುಟು ಒಂದು ಎಡ್ಡೆ ಸಂದೇಶ ಕೊಪ್ಪಿನಂಚಿನ ನಾಟಕನು ಅವರಿಗೆ ಕಲಾವಿದೆ ಆದ ಅವರಿಗೆ ನಿರ್ದೇಶಕ ಆದ ಗೊಬ್ಬುದಿನ ಕೆಂತೂರು ದೊಡ್ಡಣ್ಣ ಶೆಟ್ಟರನ ಇನ್ನಿಕ್ಕಲ ಅನ್ನ ನಾಟಕ ಅನ್ನ ತುಳುತ ಪದಗಳು ಜನಕನ್ನ ಮನಸ್ಸಿದ ಯಾಪ್ಪಲ ತುಳುವರ ಮನಸ್ಸಿದ ಇಪ್ಪು ನೆಚ್ಚಿನ ವ್ಯಕ್ತಿ ಕೆಂತೂರು ದೊಡ್ಡ